ಕಾಪು ಪುರಸಭೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರು. ಯುವ ಕಾಂಗ್ರೆಸ್ ಸಮಾವೇಶದ ಸಂದರ್ಭ ಕಾನೂನು ಬಾಹಿರವಾಗಿ ಪ್ಲಾಸ್ಟಿಕ್ ಬಂಟಿಂಗ್ಸ್ಗಳನ್ನು ಉಪಯೋಗಿಸಿದರ ವಿರುದ್ಧ ಜನ ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಪುರಸಭೆ ಸಾಮಾನ್ಯ ಸಭೆ ಗದ್ದಲದ ಗೂಡಾಯಿತು. ಒಂದು ಹಂತದಲ್ಲಿ ತಮ್ಮ ಕಾರ್ಯಕರ್ತರು ಮಾಡಿದ್ದನ್ನ ಶಾಸಕ ಸ್ವರಕ್ಕೆ ಸಮರ್ಥಿಸಿಕೊಳ್ಳಲು ಯತ್ನಿಸಿದರಾದರೂ ಅಂತಿಮವಾಗಿ ತಿಳಿಯದೆ ಪ್ರಮಾದವಾಗಿದೆ ಎಂದ್ರ. ಈ ಸಂದರ್ಭ ವಿರೋಧ ಪಕ್ಷದ ನಾಯಕ ಅರುಣ್ ಶೆಟ್ಟಿ ಪಾತೂರು ಚರ್ಚೆಗಿಳಿದು, ನಮ್ಮ ಪುರಸಭೆಯಲ್ಲಿ ನಾವೆಲ್ಲರೂ ಸೇರಿ ಚರ್ಚಿಸಿ ಪ್ಲಾಸ್ಟಿಕ್ ನಿಷೇಧ ನಡೆಸುವ ಬಗ್ಗೆ ನಿರ್ಣಯ ಕೈಗೊಂಡಿದ್ದೇವೆ. ನಮ್ಮ ನಿರ್ಣಯವನ್ನ ಪಾಲಿಸದ ಅದೆಷ್ಟು ಸಾಮಾನ್ಯ ಜನರಿಗೆ ನಾವು ದಂಡ ವಿಧಿಸಿದ ಬಗ್ಗೆಯೂ ನಮ್ಮಲ್ಲಿ ದಾಖಲೆಗಳಿದೆ. ಆದರೆ ನಾವು ಮಾಡಿದ ನಿರ್ಣಯವನ್ನ ನಾವೇ ಪಾಲಿಸದಿದ್ದರೆ ಹೇಗೆ? ಈ ನಮ್ಮ ನಿರ್ಣಯಗಳು ಕೇವಲ ಬಡಪಾಯಿಗಳಾದ ಸಾಮಾನ್ಯ ಜನರಿಗೆ ಮಾತ್ರವೇ. ಈ ನಿರ್ಣಯಗಳು ನಮಗೂ ಅನ್ವಯವಾಗುತ್ತೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಎಂಬುದಾಗಿ ಆಡಳಿತ ಪಕ್ಷಕ್ಕೆ ಪಾಠ ಮಾಡಿದ್ದಾರೆ. ಎಲ್ಲಾ ಕಡೆಯಲ್ಲಿ ಕೂಡ ನಮ್ಮ ಗಮನಕ್ಕೆ ಬಾರದ ಹಾಗೆ ನಮ್ಮ ಕಾರ್ಯಕರ್ತರು ಕಟ್ಟಿದ್ರು. ಅದನ್ನು ನಮ್ಗೆ ಅವರು ಹೇಳಿ ತೆಗ್ದದ್ದಲ್ಲ, ನಾವು ಸ್ವಾಯಿಚ್ಛೆಯಿಂದ ತೆಗ್ದದ್ದು, ನಾವೇ ತೆಗ್ದದ್ದು. ಯಾಕಂದ್ರೆ ಅಲ್ಲಿ ಆಸಕ್ತಿಗೆ ಆಗ್ಬಾರ್ದು ಅಂತ ಹೇಳಿದ್ರು. ಅಲ್ಲ, ಫೋನ್ ಮತ್ತೆ ಅವರು ಮಾಡಿದ್ರು, ಅದಕ್ಕೆ ಅವಾಗ ನಾವು ತೆಗ್ದ ಅಲ್ಲ, ಅವರು ಫೋನ್ ಮಾಡಿ ತೆಗ್ತಾರೆ, ನಾವು ಸ್ವಾಯಿಚ್ಛೆಯಿಂದ ತೆಗ್ದದ್ದು. ನಮ್ಮ ಕಾರ್ಯಕರ್ತರು ನಮ್ಮ ಗಣನೆಗೆ ನಮ್ಮ ಗಮನಕ್ಕೆ ತಾರದೆ ಕಟ್ಟಿದ್ರು, ಅದನ್ನು ನಾವೇ ತೆರವು ಮಾಡಿದ್ವಿ. ಅಲ್ಲ, ರಾಜಕೀಯವಾಗಿ ಹೇಳುದಲ್ಲ ಸರ್. ಯಾಕಂದ್ರೆ ನಾವು ಸಮಾಜಕ್ಕೆ ಮಾದರಿ ಸಮಾಜಕ್ಕೆ ಇದು ಮಾಡಿದ್ರೆ ನಾವೇ ಮಾಡಿದ್ರೆ ಹೇಗೆ? ಕಾನೂನು ಮಾಡುದೇ ನಾವು ಮುರಿಯುವುದೇ ನಾವು ಅಂದ್ರೆ ಹೇಗೆ? ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.